ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಿದ್ದರೆ ಉರ್ವ ಮಾರ್ಕೆಟನ್ನು ನಾನು ತೆಗೆದುಕೊಳ್ತೇನೆ. ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿತ್ತು, ಇದೇನೋ ಬಹಳ ಒಳ್ಳೆಯ ಮಾರುಕಟ್ಟೆಯಾಗಿ ಬರ್ತದೆ ಅಂತ. ಆದರೆ ಅಲ್ಲಿದ್ದಂಥ ವ್ಯಾಪಾರಿಗಳು ಮತ್ತೆ ಹೊಸ ಕಟ್ಟಡಕ್ಕೆ ಬರಲಿಲ್ಲ. ಸರಿ, ಆ ಹೊಸ ಕಟ್ಟಡ ಹಾಗೆ ಉಳ್ಕೊಂಡು ಬಿಟ್ಟಿದೆ. ಸರಿ, ಬಹುಶಃ ಮೂಡ ಕೂಡ ಇವತ್ತು ಏನು ಮಾಡೋ ಪರಿಸ್ಥಿತಿಗೆ ಬಂದಿಲ್ವಾ? ಯಾಕಾಗಿ ಹೀಗೆ? ಇದು ಮೂಡವು ಇವತ್ತು ಈ ಪ್ರಾಜೆಕ್ಟನ್ನು ಕೈಕೊಟ್ಟಿದೆ. ಮೂಡ ಇದನ್ನು ಕಂಪ್ಲೀಟಾಗಿ ಮಾಡಿದೆ. ಸುಮಾರು 2 ವರ್ಷದ ಹಿಂದೆ ಇದರ ಉದ್ಘಾಟನೆ ಕೂಡ ಆಗಿತ್ತು. ಇವತ್ತು ಆ ಮಾರ್ಕೆಟು ಬಿಲ್ಡಿಂಗ್ ಕಟ್ಟಡ ಮಾಡಿದ ನಂತರ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ ಕೊರತೆಗಳು ಅಥವಾ ಅಲ್ಲಿ ಮಾರ್ಕೆಟನ್ನು ಉಪಯೋಗ ಮಾಡುವವರಿಗೆ ಸರಿಯಾದ ಒಂದು ವಾತಾವರಣವನ್ನು ನಾವು ಹೇಗೆ ನಿರ್ಮಾಣ ಮಾಡಬೇಕು ಇಂಥ ಒಂದು ಸಣ್ಣ ಸಣ್ಣ ಗೊಂದಲಗಳು ಅಲ್ಲಿ ನಮಗೆ ಕಾಣಸಿಕ್ಕಿದೆ. ಹಾಗೆ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನಾವು ಸರಿ ಮಾಡಿ ಇವತ್ತು ನಾವು ಟೆಂಡರ್ನ ಮುಖಾಂತರ ನಾವು ಪ್ರಕಟಣೆ ಮಾಡಿದ್ದೇವೆ. ಅದಕ್ಕೆ ನಮಗೆ ರೆಸ್ಪಾನ್ಸ್ ಬಂದಿದೆ. ಇವತ್ತು ಕೆಲವೆಲ್ಲ ಶಾಪ್ಸ್ಗಳಿಗೆ ಇವತ್ತು ಬೇಡಿಕೆಗಳು ಬಂದಿವೆ. ಇದನ್ನು ನಾವು ಅಲ್ಲಿ 2, 3, 4 ಬಹುಶಃ 3 ಫ್ಲೋರ್ ಇದೆ. ಹೌದು, ಮೆಜನೈನ್, ಗ್ರೌಂಡ್, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆ. ಈ ತಳ ಮಹಡಿಗೂ ಕೂಡ ಬೇಡಿಕೆಗಳು ಬಂದಿದ್ದಾವ? ಅಲ್ಲಿ ಯಾರನ್ನು ಇದು ಮಾಡ್ತೀರಿ? ಈಗ ಅಲ್ಲಿ ಮೀನು ಮಾರಾಟ ಮಾಡ್ತೀರಿ, ಎಲ್ಲಿ? ಅದು ಹಿಂಬದಿಯ ಭಾಗದಲ್ಲಿ ನಾವು ಮೀನು ಮಾರಾಟ ಅಂದರೆ ಫ್ರೆಶ್ ಇದಕ್ಕೆ ನಾವು ಇಟ್ಟಿದ್ದೇವೆ. ಈಗ ಅಲ್ಲಿ ಸ್ಥಳಾವಕಾಶ ಸಾಕಾಗದ ಪಕ್ಷದಲ್ಲಿ ನಾವು ಸ್ವಲ್ಪ ಅದನ್ನು ಇನ್ನು ಮುಂದುವರಿದ ಭಾಗವಾಗಿ ನಾವು ಅದನ್ನು ತಗೊಳ್ಬೇಕಾಗ್ತದೆ. ಹಾಗೆ ಎದುರುಗಡೆ ಮಾರ್ಕೆಟ್ ಪ್ರದೇಶದಲ್ಲಿ ಎದುರುಗಡೆ ಅಂಗಡಿಗಳ ಮುಂಗಟ್ಟುಗಳಿವೆ, ಅದನ್ನು ನಾವು ಇವತ್ತು ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಮೇಲಿನ ಫ್ಲೋರ್ಗಳಿಗೆ, ಮೇಲಿನ ಮಹಡಿಗಳಿಗೆ ಇವತ್ತು ಬೇಡಿಕೆ ಬರ್ತಾ ಇದೆ. ಅದನ್ನು ನಾವು ಶೀಘ್ರದಲ್ಲಿ ಮೈಟ್ ಬಿ ಒಂದು ತಿಂಗಳೊಳಗೆ ಕಂಪ್ಲೀಟ್ ಆಗಿ ಅದು ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಅಲ್ಲ, ನಾವು ಅದನ್ನು ಓಪನ್ ಅಂತ ಮಾಡ್ತೇವೆ. ಆ ಬಿಲ್ಡಿಂಗನ್ನು ನಾವು ಓಪನ್ ಸಾರ್ವಜನಿಕರಿಗೆ ಮುಕ್ತ ಮಾಡ್ತೇವೆ. ಈಗ ಹಳೆ ಮಾರ್ಕೆಟ್ ಈಗ ಯಾರಿಗೆ ಅಲ್ಲಿ ಸ್ಥಳಾಂತರ ಮಾಡಲಾಗಿದೆ ಅವರು ಅಲ್ಲಿಗೆ ಬರ್ತಾರ? ಅವರಿಗೆ ಅವಕಾಶ, ಅವರಿಗೆ ನಾವು ಕೊಡಬೇಕು ಅವಕಾಶ. ಖಂಡಿತ ನಮ್ಮ ಮಾನ್ಯ ಶಾಸಕರು ವೇದವ್ಯಾಸ ಕಾಮತ್ರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಮೇಯರ್ ಪ್ರೇಮಾನಂದ ಶೆಟ್ಟಿಯು ಅವರು ಬಹಳ ಮುತುವರ್ಜಿ ತಗೊಂಡಿದ್ದಾರೆ ಈ ಬಗ್ಗೆ. ಹಾಗೆ ಅದನ್ನು ಖಂಡಿತವಾಗಿ ನಾವು ಅವರಿಗೆ ಅಲ್ಲಿ ಎಲ್ಲಿ ಕೊಡಲಾಗ್ತದೆ? ತಳಮಟ್ಟದಲ್ಲಿ, ಗ್ರೌಂಡ್ ಫ್ಲೋರಲ್ಲಿ? ಗ್ರೌಂಡ್ ಫ್ಲೋರ್ ಅವರಿಗೆ ಪ್ರಥಮ ಆದ್ಯತೆಯಾಗಿ ಕೊಡಲಾಗ್ತದೆ. ಎಲ್ಲ ತರಕಾರಿ, ಹಣ್ಣು, ಎಲ್ಲ ನೀರು ಮಾರುವವರಿಗೂ ಕೂಡ ಅಲ್ಲಿ ಕೊಡಲಾಗ್ತದೆ. ಹೂ ಮಾರಾಟಗಾರರಿಗೆ